ರಾಮರೈ ಸ್ಮಾರಕ ಟ್ರಸ್ಟ್ ಇದರ ವತಿಯಿಂದ ನಾವು ವರ್ಷಂಪ್ರತಿ ಒಂದು ಸಹಾಯ ನಿಧಿಯನ್ನು ಯಕ್ಷಗಾನದ ಅಶಕ್ತ ಕಲಾವಿದರಿಗೆ ಅಥವಾ ಸ್ವಲ್ಪ ಫೈನಾನ್ಷಿಯಲಿ ವೀಕರ್ ಸೆಕ್ಷನ್ನ ಕಲಾವಿದರಿಗೆ ಕೊಡ್ತಾ ಇದ್ದೇವೆ. ಆ ವತಿಯಿಂದ ನಡೆಯುವ ಈ ಪತ್ರಿಕಾಗೋಷ್ಠಿಯಲ್ಲಿ ಈಗ ಭಾಗವಹಿಸುವವರು ಶ್ರೀ ಭಾಸ್ಕರ್ ರೈ ಕುಕ್ಕುಹಳ್ಳಿ, ಹೆಸರಾಂತ ಸಾಹಿತಿ ಹಾಗೂ ಯಕ್ಷಗಾನ ಚಿಂತಕ. ಉಮೇಶ್ ಶೆಟ್ಟಿ ಉಬರಡ್ಕ, ಇವರು ಹಿರಿಯ ಕಲಾವಿದರು, ಯಕ್ಷಗಾನದಲ್ಲಿ 50 ವರ್ಷಕ್ಕೂ ಮೇಲ್ಪಟ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಲಕ್ಷ್ಮೀನಾರಾಯಣ ಹರೆಕಳ ಅವರು ಬರಹಗಾರರು ಹಾಗೂ ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮಗೆ ಸಹಾಯವನ್ನು ಕೊಡ್ತಾ ಇದ್ದಾರೆ. ಹಾಗೂ ಟ್ರಸ್ಟ್ನ ಸದಸ್ಯರು ಶ್ರೀ ಮಹಾಬಲ್ ರೈ, ಭಜನಿಗೊತ್ತು ಮಹಾಬಲ್ ರೈ. ನಾವು ಈ ಟ್ರಸ್ಟನ್ನು ಪ್ರಾರಂಭಿಸಿದ್ದು 2009ರಲ್ಲಿ. ಆಗ ನಮ್ಮ ತೀರ್ಥರೂಪರು ಶ್ರೀ ಅಳಿಕೆ ರಾಮಯ್ಯರಯ್ಯವರು ಅವರು ನಿಧನರಾಗಿ ಸಾಧಾರಣ 20 ವರ್ಷಗಳಾಗಿತ್ತು ಆಲ್ರೆಡಿ. ಅವರು 1989ರಲ್ಲಿ ನಿಧನ ಹೊಂದಿದರು. ಆ ಸಮಯದಲ್ಲಿ ಅವರು ತುಂಬ ಹೆಸರಾಂತ ಕಲಾವಿದರು. ಅದನ್ನು ಲಕ್ಷಿಸಿ ನಂತರ ನಾವು ಬಹುಕಾಲದವರೆಗೆ ಏನು ಚಟುವಟಿಕೆಗಳನ್ನು ಹೊಂದಿರಲಿಲ್ಲ. ಎಲ್ಲರೂ ನಮ್ಮನ್ನು ಕೇಳ್ತಾ ಇದ್ದರು, ಯಾಕೆ ನೀವು ಅವರ ಹೆಸರಿನಲ್ಲಿ ಏನೊಂದು ಚಟುವಟಿಕೆಗಳನ್ನು ಮಾಡ್ತಾ ಇಲ್ಲ, ಅವರ ಹೆಸರು ನಿಧಾನವಾಗಿ ನಶಿಸಿ ಹೋಗ್ತಾ ಇದೆ, ಆದ್ದರಿಂದ ನೀವೇನಾದರೂ ಅವರ ಹೆಸರಲ್ಲಿ ಇದನ್ನು ಮಾಡಬೇಕು ಅಂತೇಳಿ. ಹಾಗೆ ನಾವು ಭಾಸ್ಕರ್ ರೈ ಕುಕ್ಕುಹಳ್ಳಿ, ಪ್ರಭಾಕರ್ ಜೋಶಿ ಇವರನ್ನೆಲ್ಲ ಒಳಗೊಂಡು ಒಂದು ಸಮಿತಿಯನ್ನು ನಿರ್ಧರಿಸಿ ಟ್ರಸ್ಟನ್ನು 2009ರಲ್ಲಿ ಆರಂಭಿಸಿದೆವು. ಹಾಗೆ ಪ್ರಥಮವಾಗಿ ಯಕ್ಷಗಾನದ ಹಿರಿಯ ಕಲಾವಿದ ಶ್ರೀ ಪಕಡಕುಂಜ ಕೃಷ್ಣನಾಯ್ಕರಿಗೆ ಸಹಾಯ ನಿಧಿಯನ್ನು ಅರ್ಪಿಸೆವು 2009ರಲ್ಲಿ. ಅದರ ನಂತರ ಪ್ರತಿ ವರ್ಷ 2 ಕಲಾವಿದರನ್ನು ಗುರುತಿಸಿ ಅವರಿಗೆ ನಾವು ತಲಾ 10,000 ಸಹಾಯ ನಿಧಿಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಈಗ 2 ವರ್ಷಗಳಿಂದ ಆ 2 ಕಲಾವಿದರನ್ನು ಕಡಿಮೆ ಮಾಡಿ ಆ ಸಹಾಯ ನಿಧಿಯ ಮೊತ್ತವನ್ನು 20,000 ಮಾಡಿದ್ದೇವೆ. ಬಟ್ ಕೊಡ್ತಾ ಇರೋದು ಒಬ್ಬ ಕಲಾವಿದರಿಗೆ ಮಾತ್ರ. ಯಾಕಂತ ಹೇಳಿದರೆ ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ನಾವು ಅವರ ಮನೆಗೆ ಹೋಗಿ ಇದನ್ನು ಕೊಡೋದು, ಅದು ಬೇರೆ ಬೇರೆ ಸ್ಥಳಗಳಲ್ಲಿ ಅವರು ಇದ್ದರೆ ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ಒಬ್ಬ ಕಲಾವಿದರನ್ನು ಗುರುತಿಸಿ ಅವರಿಗೆ ತಲಾ 20,000 ಕೊಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅವರ ಕಲಾ ಸೇವೆಯನ್ನು ಗಮನಿಸಿ ಮತ್ತು ಅವರ ಪ್ರಸಕ್ತ ಫೈನಾನ್ಷಿಯಲ್ ಸ್ಟೇಟಸ್ ಮತ್ತು ಅವರ ಆರೋಗ್ಯದ್ದು ಹೇಗೆ ಇದ್ದಾರೆ ಅಂತ ಪರಿಗಣಿಸಿ, ಅವರು ತುಂಬ ಅಶಕ್ತರಾಗಿದ್ದರೆ ಅಂಥವರನ್ನು ಗುರುತಿಸಿ ನಾವು ಕೊಡೋದು. ಇದು ಸನ್ಮಾನ ಅಂತ ಹೇಳಿ ಅವರ ಸೇವೆ, ಅವರು ಎಷ್ಟು ಹೆಸರುವಾಸಿಯಾಗಿದ್ದಾರೆ ಅವರ ಹಾಗೆ ನಾವು ಗಳಿಸೋದಲ್ಲ. ಅವರ ಯಕ್ಷಗಾನದಲ್ಲಿ ಗಮನೀಯ ಸೇವೆಯನ್ನು ಸಲ್ಲಿಸಿರಬೇಕು ಮತ್ತು ಅವರ ಪ್ರಸಕ್ತ ಫೈನಾನ್ಷಿಯಲ್ ಸ್ಟೇಟಸ್ ತುಂಬ ಉತ್ತಮ ಆಗದಿದ್ದರೆ ಅಂಥವರಿಗೆ ನಾವು ಕೊಡ್ತಾ ಇದ್ದೇವೆ. ಇದರ ಪರಿಚಯವನ್ನು ಈ ವರ್ಷ ನಾವು ಸೆಲೆಕ್ಟ್ ಮಾಡಿದ್ದು ಸಿದ್ದಗಟ್ಟೆ ಸದಾಶಿವ ಶೆಟ್ಟಿಗಾರ್ ಅಂತ ಹೇಳಿ. ನಿಮಗೆಲ್ಲರಿಗೂ ಪರಿಚಯ ಇರ್ಬೋದು. ಇದು ಇನ್ನೂ ಯಕ್ಷಗಾನದಲ್ಲಿ ದುಡಿತಾ ಇದ್ದಾರೆ. ಹಾಗಾಗಿ ಅವರ ಪರಿಚಯ ಮತ್ತು ಸಾಧನೆಗಳನ್ನು ಇನ್ನು ತಿಳಿಸಲಿಕ್ಕೆ ಇರುವವರು. ಸುದೀರ್ಘವಾಗಿ ತಿರುಗಾಟ ಮಾಡಿದವರು, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಂತಹ ಒಬ್ಬ ಕಲಾವಿದ. ಅಳಿಕೆಯರ ವೇಷ ಅಂತ ಹೇಳಿದರೆ ಈಗ ಬೇರೆ ಕಲಾವಿದರಿಗೆಲ್ಲ ಅದು ಮಾದರಿ. ಆಗಿನ ಕರ್ನಾಟಕ ಮೇಳದಲ್ಲಿ ಅಳಿಕೆಯವರು, ಬೋಳಾರರು, ಮಂಕುಡೆ ಸಂಜೀವರಿಗಳು, ಹಾಗೆ ಹಿರಿಯ ಬಲಿಪ ಭಾಗವತರುಗಳು, ದಾಮೋದರ ಮಂಡೇಚರು, ಮಿಜಾರಣ್ಣಪ್ಪನವರು, ಕೋಳೂರು ರಾಮಚಂದ್ರರಾಯರು, ಇವರದೆಲ್ಲ ಒಂದು ಸೆಟ್ ಇದ್ದದ್ದು. ಆ ನಂತರ ಜನರೇಷನಲ್ಲಿ ಯಾರುವ ಕೊರಗಪ್ಪ ಶೆಟ್ಟರು, ದಾಸಪ್ರಿಯವರು ಇವರೆಲ್ಲ ಬಂದರು. ಒಟ್ಟು ಯಕ್ಷಗಾನದಲ್ಲಿ ಬಹುಶಃ ತುಳು ಪ್ರಸಂಗ ಆರಂಭವಾದದ್ದೇ ಕರ್ನಾಟಕ ಮೇಳದಲ್ಲಿ, ಕೋಟಿ ಚೆನ್ನಯ್ಯ ಪ್ರಸಂಗದ ಮೂಲಕ. ಅದರಲ್ಲಿ ಬಲ್ಲಾಳರ ಪಾತ್ರವನ್ನು ಅಳಿಕೆಯವರು ಮಾಡ್ತಾಯಿದ್ರು. ಅವರ ಋತುಪರ್ಣ, ದುಷ್ಯಂತ ಮತ್ತು ವಸ್ತ್ರಾಪಹಾರದ ಕೌರವ ಇತ್ಯಾದಿ ಪಾತ್ರಗಳು ಭಾಳ ವಿಶೇಷವಾದದ್ದು. ಹಾಗಾಗಿ ಯಕ್ಷಗಾನದಲ್ಲಿ ಇವತ್ತು ಯಾರಾದರೂ ಒಬ್ಬ ಯುವ ಕಲಾವಿದ ಮಾದರಿಯಾಗಿ ಇಟ್ಟುಕೊಳ್ಳುವುದು ಅಳಿಕೆ ರಾಮಯ್ಯರವರು. ಅಂತಹ ಒಬ್ಬ ಕಲಾವಿದರು. ಅವರು ಸುಮಾರು 10-50 ವರ್ಷ ರಂಗದ ಮೇಲೆ ದುಡಿಮೆ ಮಾಡಿದರು.
ಆಮೇಲೆ 1989ರಲ್ಲಿ ಅವರು ಅಗಲಿ ಹೋದರು. ಅವರ ಮಕ್ಕಳೆಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಉದ್ಯಮದಲ್ಲೆಲ್ಲ ಇರುವವರು. 20 ವರ್ಷದ ಬಳಿಕ ಈ ಟ್ರಸ್ಟನ್ನು ಪ್ರಾರಂಭ ಮಾಡಿದರೆ 2009ರಲ್ಲಿ ಅಳಿಕೆ ಸತ್ಯಸಾಯಿ ವಿಹಾರದಲ್ಲಿ ಉದ್ಘಾಟನೆಗೊಂಡಿರುವಂಥ ಟ್ರಸ್ಟು. ಇದೊಂದು ರೀತಿಯ ಫ್ಯಾಮಿಲಿ ಟ್ರಸ್ಟ್ನ ಹಾಗೆ. ಅವರ ಮಕ್ಕಳು, ಅಳಿಯಂದಿರು, ಹಾಗೆ ಅವರ ಅಳಿಯ ಉಬರಟ್ಟ ಉಮೇಶ್ ಶೆಟ್ಟಿ ಅವರು, ಇವರು ಅಳಿಕೆ ರಾಮಯ್ಯರವರ ಅಳಿಯ, ಬಹಳ ಸುದೀರ್ಘ ಕಾಲ ಧರ್ಮಸ್ಥಳ ಮೇಳದಲ್ಲಿ ಕೆಲಸ ಮಾಡ್ತಾ ಇರೋರು, ಈಗ ಹನುಮಗಿರಿ ಮೇಳದಲ್ಲಿದ್ದಾರೆ. ಅವರಿಗೆ ತಮ್ಮ ಮಾವ ಒಂದು ಆದರ್ಶ. ಹಾಗಾಗಿ ಅವರ ಹೆಸರಿನಲ್ಲಿ ಯಾರಾದರೂ ಕಲಾವಿದರಿಗೆ ಏನಾದರೂ ಮಾಡಬೇಕು ಎನ್ನುವಂಥ ಯೋಚನೆ ಇತ್ತು. ಈಗ ಅವರು ಹೇಳಿದ ಹಾಗೆ ಅಳಿಗೆ ಪ್ರಶಸ್ತಿ ಅಂತ ನಾವು ಅದನ್ನು ಪ್ರಾರಂಭ ಮಾಡಿದೆವು. ಇನ್ನು ಅದನ್ನು ದೊಡ್ಡ ಸಮಾರಂಭ ಮಾಡಿ ಎಲ್ಲ ಕೊಟ್ಟು ಅದ್ದೂರಿ ಮಾಡುವುದು ಬೇಡ, ಅದು ಫಲಾನುಭವಿಗಳಿಗೆ ನೇರವಾಗಿ ತಲುಪಬೇಕೆನ್ನುವ ಕಾರಣಕ್ಕೆ ಬೇಕಾಗಿ ಮನೆಗೆ ಹೋಗಿ ಈ ಒಂದು ನಿಧಿಯನ್ನು ಕೊಡುವಂಥ ವ್ಯವಸ್ಥೆ ಈಗ ಕಳೆದ 4-5 ವರ್ಷಗಳಿಂದ ನಡೀತಾ ಇದೆ. ಇದರಲ್ಲಿ ಆದಷ್ಟು ಅಳಿಕೆಯವರ ಒಡನಾಡಿಗಳ ಕಲಾವಿದರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೇವೆ. ಅದರ ಜೊತೆಗೆ ಮೇಳ ಯಾವುದೂ ಆದಿತ್ತು, ಆದರೆ ಕಲಾವಿದರು ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರಬೇಕು. ಅದರ ಜೊತೆಗೆ ಸದ್ಯದವರ ಪರಿಸ್ಥಿತಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ನಿಧಿ ಅಂತ ನಾವು ಮಾಡಿದೆವು. ಅದನ್ನು ಪ್ರಶಸ್ತಿ ನಿಧಿ ಅಂತಲ್ಲ, ಅದು ಸಹಾಯ ನಿಧಿ, ಅಳಿಕೆ ಸಹಾಯ ನಿಧಿ ಅಂತ ಮಾಡಿ ಒಬ್ಬ ಕಲಾವಿದನಿಗೆ ಅವರ ಮನೆಗೇ ಹೋಗಿ ಕೊಡುವಂಥದ್ದು. ತೆಂಕುತಿಟ್ಟಿನ ಅನೇಕ ಕಲಾವಿದರಿಗೆ ಈಗಾಗಲೇ ಕಳೆದ ಒಂದು 15 ವರ್ಷಗಳಿಂದ ನಾವು ಕೊಡ್ತಾ ಬಂದಿದ್ದೇವೆ. ಇವರು ದುರ್ಗಾಪ್ರಸಾದ್ ರೈಯವರು, ಅವರು ಬ್ಯಾಂಕಿನಲ್ಲಿದ್ದವರು, ಆಮೇಲೆ ದುಬೈಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು, ಈಗ ಇತ್ತೀಚೆಗೆ ಬಂದಿದ್ದಾರೆ. ಹಾಗಾಗಿ ಅವರು ಇಲ್ಲದೆ ಈ ಕಾರ್ಯಕ್ರಮ ಆಗುವುದಿಲ್ಲ. ಹಾಗಾಗಿ ವರ್ಷಂಪ್ರತಿ ಅವರು ಬರುವ ಸಮಯದಲ್ಲಿ ಮಾಡುವುದು. ಅವರ ಇಡೀ ಕುಟುಂಬದವರು ಅದರಲ್ಲಿ ಸೇರಿಕೊಂಡಿರ್ತಾರೆ. ಈ ಸಲ ಸಿದ್ದಗಟ್ಟೆಯಲ್ಲಿರುವಂತಹ ಸದಾಶಿವ ಶೆಟ್ಟಿಗಾರರ ಮನೆಗೆ ಹೋಗಿ ನಾವು ಅದನ್ನು 19ನೇ ತಾರೀಕಿಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಸಲಹಾ ಸಮಿತಿಯ ಸದಸ್ಯರು ನಾವು, ಪ್ರಭಾಕರ ಜೋಶಿಯವರು, ನಾವೆಲ್ಲ ಸೇರಿಕೊಂಡು ಹೋಗುವಂಥದ್ದು ವಿಶೇಷ.